ಇತಿಹಾಸ ಪ್ರಸಿದ್ಧ ಮಹತೂಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದ ಅಷ್ಟಮಂಗಲ ಪ್ರಶ್ನಾ ಚಿಂತನೆಯಲ್ಲಿ ದೈವಜ್ಞರು ತಿಳಿಸಿದ ಪ್ರಕಾರ ವಿವಿಧ ಪರಿಹಾರ ಕಾರ್ಯಕ್ರಮಗಳು ಮತ್ತು ಸಮರ್ಪಣೆ ಆಗಸ್ಟ್ 26ರಂದು ಬ್ರಹ್ಮಶ್ರೀ ವೇದಮೂರ್ತಿ ರವೀಶ್ ತಂತ್ರಿ ಕುಂಟಾರು ಅವರ ನೇತೃತ್ವದಲ್ಲಿ ಜರುಗಿತು. ಪರಿಹಾರ ಕಾರ್ಯಕ್ರಮದಲ್ಲಿ 12 ತೆಂಗಿನಕಾಯಿ ಗಣಪತಿ ಹವನ, ಶತರುದ್ರಾಭಿಷೇಕ, ಪವಮಾನ ಅಭಿಷೇಕ ಸಹಿತ ಪರಿವಾರ ದೇವರುಗಳಿಗೆ, ದೈವಗಳಿಗೆ ವಿಶೇಷ ಪೂಜೆ ಮತ್ತು ವಿವಿಧ ಸಮರ್ಪಣೆಗಳು ಜರುಗಿತು. ದೇವರಿಗೆ ಒಂದು ಚಿನ್ನದ ತ್ರಿನೇತ್ರ ಸಮರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಭಕ್ತರು ಚಿನ್ನದ ತುಂಡು, ಬೆಳ್ಳಿಯ ತುಂಡು, 5 ರೂಪಾಯಿ ಒಳಗಿನ ಚಲಾವಣೆಯಲ್ಲಿರುವ ನಾಣ್ಯಗಳನ್ನ ಕಲಶದಲ್ಲಿ ಸಮರ್ಪಣೆ ಮಾಡಿದರು. 1 ಕೋಲು ಎತ್ತರದ ಬೆಳ್ಳಿಯ ತುಪ್ಪ ದೀಪವನ್ನ ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸಲಾಯಿತು. 11 ರುದ್ರರನ್ನ ಸಂಕಲ್ಪಿಸಿ ಸಕಲೋಪಚಾರಗಳಿಂದ ಪೂಜಿಸಿ ವೈದಿಕರಿಗೆ ವಸ್ತ್ರ ಉತ್ತರಿಯ ಊಟೋಪಚಾರ ಕೊಟ್ಟು ದ್ರವ್ಯ ಗಂಟು ಕಟ್ಟಿ ಸಮರ್ಪಿಸಿ ಆಶೀರ್ವಾದ ಪೂರ್ವಕ ಮಂತ್ರಾಕ್ಷತೆ ಪ್ರತಿವಚನ ಪಡೆಯುವ ಕಾರ್ಯಕ್ರಮ ನಡೆಯಿತು. ತಾಂತ್ರಿಕ ಪರಂಪರೆಯೂ ಬೇಕು, ವೈದಿಕ ಪರಂಪರೆಯೂ ಬೇಕೆಂಬ ಕಲ್ಪನೆಯಂತೆ ತಾಂತ್ರಿಕ ಪರಂಪರೆಯವರಾದ ಹಿಂದೆ ಕ್ಷೇತ್ರದಲ್ಲಿ ತಂತ್ರಿಗಳಾಗಿ ಸೇವೆ ಸಲ್ಲಿಸಿದ ಕುಡುಪು ತಂತ್ರಿ ಕುಟುಂಬ, ಮುಳಿಯ ಕುಂಟಾರು ಶ್ರೀಧರ್ ತಂತ್ರಿ, ದೇಲಂಪಾಡಿ ತಾಂತ್ರಿಕ ಪರಂಪರೆಯವರು ಮತ್ತು ವೈದಿಕರಲ್ಲಿ ವೇದಮೂರ್ತಿ ಕೆಶಕೋಡಿ ಸೂರ್ಯನಾರಾಯಣ ಭಟ್, ಹಿರಿಯರಾದ ವೇದಮೂರ್ತಿ ಪಲ್ಲತಡ್ಕ ಶಂಕರನಾರಾಯಣ ಭಟ್ ಸೇರಿದಂತೆ ಬ್ರಹ್ಮತ್ವವನ್ನು ತಿಳಿದ ಜ್ಞಾನಿಗಳನ್ನು 11 ರುದ್ರರನ್ನಾಗಿ ಸಂಕಲ್ಪಿಸಿ ಅವರನ್ನು ಸಕಲೋಪಚಾರಗಳಿಂದ ಪೂಜಿಸಿ ವಸ್ತ್ರ ಉತ್ತರಿಯ ಊಟೋಪಚಾರ ನೀಡಿ ಅವರಿಂದ ಆಶೀರ್ವಾದ ಪೂರ್ವಕ ಮಂತ್ರಾಕ್ಷತೆಯನ್ನ ಪಡೆಯಲಾಯಿತು. ಹಿರಿಯರಾದ ವೇದಮೂರ್ತಿ ಪಲ್ಲತಡ್ಕ ಶಂಕರನಾರಾಯಣ ಭಟ್ ಆಶೀರ್ವಚನ ನೀಡಿದರು. ಯಾರು ಕಲಿತಿದ್ದಾರೋ ಅವರ ಸಾಕ್ಷಾತ್ ಪರಮೇಶ್ವರನೇ, ಅದರಲ್ಲಿ ಯಾವ ಸಂಶಯವೂ ಬೇಡ. ಒಬ್ಬೊಬ್ಬರು ಎಷ್ಟೋ ಸಲ 500,000 ರುದ್ರ ಹೇಳಿರ್ತಾರೆ ಇಲ್ಲಿಗೆ ಬಂದಿರುವವರು. ಅಂಥ ಒಂದೊಂದು ಅಕ್ಷರಕ್ಕೂ ಅವರಿಗೆ ಸಲಕ್ಷಣ, ಏನಿದು ಸಲಕ್ಷಣ ಗಣ ಅಂದರೆ ಒಂದೊಂದು ಅಕ್ಷರಕ್ಕೂ ಧ್ವನಿ, ಸ್ಥಾನ, ಕರಣ, ಪ್ರಯತ್ನ, ಕಾಲ, ಸ್ವರ, ದೇವತೆ, ಜಾತಿ, ಗುಣ ಇತ್ಯಾದಿ 24 ಅಂಶವನ್ನು ಗುಣವನ್ನು ಕಲಿಯುವುದೇ ಸಲಕ್ಷಣ ಗಣ. ಹಾಗೆ ಮೀದುಷ್ಟಮ ಶಿವತಮ, ಹೇ ಮಾಲಿಂಗೇಶ್ವರನೇ ಕೇಳಿದ್ದನ್ನು ಕೊಡುವಂಥವನು ಮೀದುಷ್ಟಮ ಅಂದರೆ. ಕೊಡ್ಲಿಕ್ಕಿಲ್ವಾ? ನಾವು ಇಷ್ಟು ಕಷ್ಟ ಬಂದರು ವೇದಾಧ್ಯಯನ ಕಲಿತು ಲೋಕ ಒಳ್ಳೆದಾಗಬೇಕಂತ ಹೇಳಿದ್ರೆ ಮಾಲಿಂಗೇಶ್ವರ ಕೊಡುವುದಿಲ್ವಾ? ಖಂಡಿತ ಕೊಡ್ತಾನೆ. ಈ ದುಷ್ಟಮ ವೇದದಲ್ಲಿ ಹೇಳಿದ್ರೆ ಸುಳ್ಳಾದಿತ. ಶಿವತಮ ಮಂಗಳಕರವಾದ ಮಾಲಿಂಗೇಶ್ವರನೇ. ಶಿವೋನ ಸುಮನ ಭವ ನಹ ಅಸ್ಮಾಕಂ ವಿಷಯ, ನಮ್ಮ ವಿಷಯದಲ್ಲಿ ನೀನು ಸುಮನ ಭವ, ಒಳ್ಳೆ ಮನಸ್ಸಿರುವವನಾಗಿರ್ಬೇಕು. ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿ ಅವರು ಮಾತನಾಡಿ, ಇವತ್ತು ಪ್ರಾರಂಭದ ನಿವೃತ್ತಿಯಲ್ಲಿದ್ದೇನೆ. ಇನ್ನು ಬೇರೆ ಬೇರೆ ನಿವೃತ್ತಿಗಳಿಗೆ ಅದರಲ್ಲೂ ಎಲ್ಲರೂ ಸೇರಬೇಕು. ಎಲ್ಲರೂ ಸೇರಿದಂತೆ ಅದಕ್ಕೆ ಪೂರ್ಣಾಹುತಿ ಬರುತ್ತದೆ ಎಂದರು. ತೃಪ್ತರಾಗಿ ಭೋಜನವನ್ನು ಮಾಡಬೇಕು. ಭೋಜನ ಮಾಡಿ ಅವರಿಗೆ ತೃಪ್ತಿ ಆಗಬೇಕು. ಅವರ ಉಚ್ಚಿಷ್ಟ, ಅವರ ಎಂಜಲ ಮಣ್ಣಿನಲ್ಲಿ ಬೀಳಬೇಕು. ಆ ಮಣ್ಣಿನಲ್ಲಿ ಬಿದ್ದರೆ ಅಶುದ್ಧಿ ನಿವಾರಣೆ ಇರುವಂತಹ ಒಂದು ಮಾರ್ಗ. ಅದೇ ರೀತಿ ಕರ್ಮದೋಷ ಬಂದಿರುವಂತಹ ಕರ್ಮದೋಷ ನಿವಾರಣೆಗೋಸ್ಕರವಾಗಿಯೂ ಕೂಡ 11 ರುದ್ರರ 11 ರೂಪವನ್ನು ಸಂಕಲ್ಪ ಮಾಡಿ ನಾವು ದ್ರವ್ಯ ದಕ್ಷಿಣೆಗಳನ್ನು ಕೊಡ್ತೇವೆ. ಅವರು ನಮಗೆ ಎಲ್ಲರನ್ನೂ ಕೂಡ ತೃಪ್ತಿಪಡಿಸಲಿಕ್ಕೆ ಬೇಕಾಗಿರುವಂತಷ್ಟು ಕೊಡ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಇದ್ರೂ ಕೂಡ ಯಥಕಿಂಚಿತ ರೂಪದಲ್ಲಿ ಕೊಟ್ಟದನ್ನು ಅವರು ಸ್ವೀಕಾರ ಮಾಡಿಕೊಂಡು ತೃಪ್ತರಾಗಿ ನಮ್ಮನ್ನು ಅನುಗ್ರಹಿಸಬೇಕು ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಅಂತ ಒಂದು 11 ರುದ್ರರ ಸಂಕಲ್ಪ, ಅದು 11 ರೂಪ ಇದೆ. ಶಿವನ 11 ರೂಪ. ನಾವೀಗ ರುದ್ರ ಪಾರಾಯಣ ಮಾಡುವಾಗಲೂ ಕೂಡ ಅದರಲ್ಲೇ ಬರ್ತದೆ. ಮೃಗವ್ಯಾಧ, ಶರ್ವ, ನಿರೃತಿ, ಅಜ ಏಕಪಾನ್ನ, ಅಹಿರ್ಬುದ್ಧಿಯ, ಇನಾಕಿ, ಭವನಾಥ, ಮಹೇಶ್ವರ, ಸ್ಥಾಣು, ಭವ, ಕಪಾಲಿ ಎಂಬ ಈ 11 ರೂಪದಲ್ಲಿರುವಂತಹ ಬ್ರಾಹ್ಮಣರನ್ನ ಆರಾಧನೆ ಮಾಡಿಕೊಂಡು ಅವರಿಗೆ ಅಷ್ಟೋದಕವನ್ನು ಕೊಟ್ಟು, ಅಷ್ಟೋದಕ ಕೊಡುವುದು ಅಂತ ಹೇಳಿದರೆ ಅವರಿಗೆ ನಿಜವಾಗಿ ಕೊಡುವುದು ಹೇಗೆ ಅಂತ ಹೇಳಿದರೆ, ಅಹಂ ವೈಶ್ವಾನರೋ ಭೂತ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮನಿಂ ಚತುರ್ವಿಧಂ. ಈ ಸಂದರ್ಭದಲ್ಲಿ ಶಾಸಕ ಸಂಜೀವ ಮಠಂದೂರು, ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯ, ಸದಸ್ಯರಾದ ಶೇಖರ್ ನಾರಾವಿ, ರಾಮದಾಸ್ ಗೌಡ, ರಾಮಚಂದ್ರ ಕಾಮತ್, ರವೀಂದ್ರನಾಥ್ ರೈ ಬಳ್ಳಮಜಲು, ಬಿ ಐತಪ್ಪ ನಾಯ್ಕ್, ಡಾ ಸುಧಾ ಎಸ್ ರಾವ್, ಬಿಕೆ ವೀಣಾ, ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಎಸ್ ಭಂಡಾರಿ, ಕಚೇರಿ ವ್ಯವಸ್ಥಾಪಕ ಹರೀಶ್ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷ ಎನ್ ಸುಧಾಕರ್ ಶೆಟ್ಟಿ, ಸಂತೋಷ್ ಕುಮಾರ್ ಎ, ಎನ್ ಕರುಣಾಕರ್ ರೈ ಸೇರಿದಂತೆ ಸಾವಿರಾರು ಮಂದಿ ಭಕ್ತರು ಉಪಸ್ಥಿತರಿದ್ದರು.
ದೇವಳದ ಪ್ರಧಾನ ಅರ್ಚಕ ಮತ್ತು ವ್ಯವಸ್ಥಾಪನಾ ಸಮಿತಿ ಸದಸ್ಯ ವೇದಮೂರ್ತಿ ವಿಎಸ್ ಭಟ್ ವೈದಿಕ ಕಾರ್ಯ ನಿರ್ವಹಿಸಿದರು. ವೇದಮೂರ್ತಿ ವಸಂತ ಕೆದಿಲಾಯ ನಿತ್ಯ ಗಣಪತಿ ಹವನ ನೆರವೇರಿಸಿದರು. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ